ಕೊರಟಗೆರೆ ಪಟ್ಟಣದ ಕೋಟೆ ಬೀದಿಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರುವ ಬೆಟ್ಟದಲ್ಲಿ ಮೇಯುತ್ತಿದ್ದ ಮೇಕೆಗಳ ಮೇಲೆ 3 ಚಿರತೆಗಳಿಂದ ದಾಳಿ ನಡೆದಿದೆ. ಚಿರತೆಗಳ ದಾಳಿಗೆ ಒಂದು ಮೇಕೆ ಬಲಿಯಾಗಿದೆ. ವಿಷಯ ತಿಳಿದ ತಕ್ಷಣವೇ ಘಟನೆ ನಡೆದ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ಮೇಕೆ ಕಳೆದುಕೊಂಡ ರೈತನಿಗೆ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ. ಹಲವು ತಿಂಗಳುಗಳಿಂದ ಒಂದೊಂದಾಗಿ ಮೇಕೆ ಹಾಗೂ ಸಾಕು ನಾಯಿಗಳು ಕಾಣೆಯಾಗುತ್ತಿದ್ದು ಚಿರತೆಗೆ ಆಹಾರವಾಗುತ್ತಿದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೆಟ್ಟದ ತಪ್ಪಲಿನಲ್ಲಿ ಕುಡಿಯುವ ನೀರಿನ ಬಾವಿ ಇದ್ದು ಸಾರ್ವಜನಿಕರು ಪ್ರತಿನಿತ್ಯ ಅಲ್ಲಿಗೆ ಬರಬೇಕು. ರಾತ್ರಿ ಸಮಯದಲ್ಲಿ ವಿದ್ಯುತ್ ಕಂಬಗಳಲ್ಲಿ ಬೆಳಕು ಇಲ್ಲ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಚಿರತೆಗಳು ದಾಳಿ ಮಾಡಿದರೆ ಏನು ಮಾಡಬೇಕು? ಆದ್ದರಿಂದ ಅರಣ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ವರದಿ ಮಂಜುಸ್ವಾಮಿ MN ಕೊರಟಗೆರೆ. ಇಲ್ಲ ಹಂಗೆ ಮಾಡಲ್ಲ, ಮಾಡೋ ನಡೀತೈತೆ. ಬಿಡು ಕೈ ಬಿಡು, ಕೈ ಬಿಡೋಣ. ಕೈ ಬೀಳ್ತಿಲ್ಲ ಅಣ್ಣ. ನಾನು ಯಾಕೆ ಅವ್ರು ನೋಡ್ರಿ ನಮ್ಮ ಹೆಸರು ದೇವರಾಜು ಅಂತ. ನಿನ್ನೆ ದಿವಸ ಹಿಂಗೆ ಮೇಕೆ ಹೊಡ್ಕೊಂಡು ಬೈಲಿಗೆ ಹೋದಾಗ ಹಿಂಗೆ 3 ಚಿರತೆ ಮೇಕೆ ಮೇಲೆ ದಾಳಿ ಮಾಡವೆ. ಅವನ್ನ ಮೇಕೆ ಅಂತಾನೆ ಬಿಡಿಸ್ಕೊಂತೀಯ, ಇತ್ತ ನಾವು ಅಂತ ಪಾಸ್ ಆಗ್ತೀವಿ, ಏನು ಅನ್ನೋದೇ ಗೊತ್ತಾಗಲ್ಲ. ಅವು ಒಂದೊಂದು ಚಿರತೆ ಏನೇ ಕನಿಷ್ಠ ಆದರೂ ಒಂದೊಂದು 1.5 ಕ್ವಿಂಟಲ್ 2 ಕ್ವಿಂಟಲ್ ತಗ ಅವೆ, ಅಷ್ಟೊಂದು ವೆಯ್ಟ್ ಅವೆ. ಅದರಿಂದ ಇವೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನಾದರೂ ಎಚ್ಚರಿಕೆ ತಗೊಂಡು ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ಬೇಕು. ಈ ವಾರದಾಗೆ 3 ಮೇಕೆ ಕಡ್ದಾಕವೆ. ಈ 3 ಮೇಕೆಗೂ ಪರಿಹಾರ ಏನು ಅನ್ನೋದೇ ಗೊತ್ತಿಲ್ಲ. ಆ ಥರ ಮಾಡವ್ರೆ. ಅದಕ್ಕೆ ಏನಾದರೂ ಒಂದು ಬೋನಿಗೆ ಇಟ್ಟು ಅದನ್ನು ಹಿಡಿಯೋ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇವಾಗ 4ರಿಂದ 5 ಮೇಕೆ ಈ ವಾರದಾಗೆ ಇದಾಗವೆ. ಅದರಿಂದ ಈ ಅರಣ್ಯ ಇಲಾಖೆಯವರು, ತಾಲೂಕು ಮಟ್ಟದವರು ಇವರೆಲ್ಲರೂ ಇದಕ್ಕೆ ಪರಿಹಾರ ನೀಡಂಗೆ ಮಾಡಲೇಬೇಕು. ಇದು ಜನರು ಡೈಲಿ ಓಡಾಡೋರ ಅಲ್ಲಾಸೆನೇ. ಇವಾಗ ಸಣ್ಣ ಮಕ್ಕಳು, ಹೆಣ್ಮಕ್ಳು ಯಾರೂ ಹೊಲ್ಗಳ ತಕ್ಕ ದನ ಹೊಡ್ಕೊಂಡೇ ಹೋಗಲ್ಲ ಅಂತವ್ರೆ. ನಮ್ಮಂಥವ್ರು ಕೆಲಸ ಮಾಡೋದು ಬಿಟ್ಟು, ಎಲ್ಲ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇವಾಗ ದನ ಕರ ಮೇಕೆ ಹೊಡ್ಕೊಂಡು ಹೋಗೋ ಮಟ್ಟಕ್ಕೆ ಬಂದೈತೆ. ಇದಕ್ಕೇನಾದರೂ ಬೇಗ ಕ್ರಮ ತಗೊಂಡ್ಲೇಬೇಕು ನೀವು ಅಂತ ನಾವು ಹೇಳ್ಕೊಂತೀವಿ. ಮಹೇಶ್ ಕುಮಾರ್. ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ಇಲ್ಲೇ ಕೊರಟಗೆರೆ ಟೌನ್ನವನು. ಇಲ್ಲೇ ನಮ್ದು ಮನೇನು ಆಲ್ಮೋಸ್ಟ್ ಅಲ್ಲೇ ಬರೋದು. ಇತ್ತೀಚೆಗೆ ಬೈಲಾಂಜನೇಯ ದೇವಸ್ಥಾನದ ಹಳೆ ರೋಡಲ್ಲೇ ಬರೋದು. ನಮ್ಮದು ಲಾಸ್ಟ್ ಮನೆ ಅದು. ಇತ್ತೀಚೆಗೆ ಈ ಚಿರತೆ ಅವಳಿ ಜಾಸ್ತಿ ಆಗ್ಬಿಟ್ಟೈತೆ. ನಾಯಿಗಳು ಸಮೇತನೂ ಇತ್ತೀಚೆಗೆ ನಾಯಿಗಳು ಒಂದೊಂದೇ ನಾವು ಸಾಕಿರೋ ನಾಯಿಗಳು ಒಂದೊಂದೇ ಕಡಿಮೆ ಆಗ್ತವೆ. ಎಲ್ಲೋದ್ವು ಅಂತ ಗೊತ್ತಾದ್ಮೇಲೆ ಇದು ನೈಟು ಚಿರತೆಗಳು ಕಾಟ ಅಂತ ಗೊತ್ತಾಗೈತೆ. ಇತ್ತೀಚೆಗೆ ಹೆಚ್ಚು ಕಮ್ಮಿ ಒಂದು 3ರಿಂದ 4 ಮೇಕೆ ಕಡ್ದೈತೆ. 5ರಿಂದ 6 ಮೇಕೆ ಕಡ್ದೈತೆ. ಅದಕ್ಕೆ ಏನಾದರೂ ಈ ಅರಣ್ಯ ಇಲಾಖೆ ಆಗ್ಬೋದು, ಇಲ್ಲ ತಾಲೂಕು ಆಡಳಿತ ಇರ್ಬೋದು, ಅದಕ್ಕೊಂದು ಪರಿಹಾರ ಹುಡುಕಿ ಆ ಚಿರತೆಗೆ ಒಂದು ಬೋನಿಕ್ಕಿ ಹಿಡ್ಕೊಡ್ಲಿಲ್ಲ ಅಂದರೆ ಇದು ಭಾಳ ಇದಾಗ್ತದೆ. ಯಾಕೆ ಅಂತಂದರೆ ಇಲ್ಲಿರೋದು ಜಾಸ್ತಿ, ಇಲ್ಲಿ ಹಸು ದನ ಕರುಗಳು ಹಸುಗಳು ನಮ್ಮ ಕಡೆ ಜೀವನ ಮಾಡ್ತಿರೋಂಥ ವ್ಯಕ್ತಿಗಳು ಜಾಸ್ತಿ ಈ ಭಾಗದಲ್ಲಿ. ಅವ್ರ ಜೀವನನೇ ಅದನ್ನ ನೋಡ್ಕೊಂಡು ಇವತ್ತು ಇಲ್ಲಿ ಅಕ್ಕಪಕ್ಕ ಬೆಟ್ಟಗಳು ಜಾಸ್ತಿ, ಅಲ್ಲಿಗೆ ಹೋಗ್ಬೇಕು. ಅದು ಯಾರು ಹೆಣ್ಮಕ್ಳು ಹೋಗೋಕ್ಕಾಗ್ತಿಲ್ಲ, ಚಿಕ್ಕ ಹುಡುಗರು ಯಾರು ಹೋಗೋಕ್ಕಾಗ್ತಿಲ್ಲ. ದೊಡ್ಡವರು ಅಥವಾ ದನ ಕರ ಮೇಸೋಗ್ಬೇಕು, ಯಾವುದು ಕೆಲಸ ಅವರು ಕೆಲ್ಸಗಳಿಗೆ ಹೋಗೋಕ್ಕಾಗ್ತಿಲ್ಲ. ಅವ್ರ ಜೀವನ ನಡೆಯೋದು ಭಾಳ ಕಷ್ಟ ಐತೆ. ಇದು ಸೂಕ್ತವಾದ ಪರಿಹಾರ ಮಾಡಿಕೊಟ್ಟು ಅರಣ್ಯ ಇಲಾಖೆ ಇರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗ್ಬೋದು ಬಂದು ಇಲ್ಲಿ ಲೈಟ್ಗಳು ಸಮೇತನೂ ಇಲ್ಲ. ಹೆಣ್ಮಕ್ಳು ಓಡಾಡ್ತಿರ್ತಾರೆ. ಇದು ಮಧುಗಿರಿ ರೋಡ್ ಸಂಪರ್ಕಕ್ಕೆ ಒಂದು ಹೆದ್ದಾರಿ ಇದು. ಮಧುಗಿರಿ ರೋಡ್ಗೆ ಸಂಪರ್ಕಕ್ಕೆ ಒಂದು ರೋಡ್ ಇದೆ. ಇಲ್ಲಿ ಲೈಟ್ಗಳ ವ್ಯವಸ್ಥೆನೇ ಇಲ್ಲ. ಕೂಡಲೇ ಅದಕ್ಕೆ ಪಟ್ಟಣ ಪಂಚಾಯತ್ ಆಗ್ಬೋದು ಲೈಟ್ ವ್ಯವಸ್ಥೆ ಮಾಡಿಕೊಟ್ಟು ಕೂಡಲೇ ಇದಕ್ಕೆ ಕ್ರಮ ತಗೋಬೇಕು ಅಂತ ಕೇಳ್ಕೊಂತೀವಿ.